ಬಂದ್ರೆ 7 ಸೆಕೆಂಡ್ ಕಾಲ ಇಲ್ಲಿ ಇರುತ್ತೆ. ಎಷ್ಟೇಳಿ 7 ಸೆಕೆಂಡ್. ಆ 7 ಸೆಕೆಂಡ್ ಕಾಲ ಇದ್ದು ಆಮೇಲೆ ಕೆಳಗಡೆ ಬೀಳುತ್ತೆ. ಬಿದ್ಮೇಲೆ ಸೌಂಡ್ ಬರುತ್ತೊಂದು. ಆ ನಂತರ ನೀವು ಆಚೆ ಬರಬೇಕು. ಏನು ಕಂಪಾರ್ಟ್ಮೆಂಟ್ ಒಳಗಡೆ ಹೆಂಗಿರ್ತಿರಲ್ಲ ಆ 7 ಸೆಕೆಂಡ್ ಆಗಿ ಕೆಳಗಡೆ ಬಿದ್ದು ಸೌಂಡ್ ಬಂದ್ಮೇಲೆ ಬರಬೇಕು. ಅದಕ್ಕೆ ಮುಂಚೆ ಬಂದ್ರೆ ಏನು ಅಲ್ಲ ಇರುತ್ತೆ. ನಿಮ್ ಹಿಂದೆ ಬರೋರು ವೇಟ್ ಮಾಡ್ತಾ ಇರ್ತಾರೆ. ಅವರು ನಿಮ್ ಮುಂದೆ ಬಂದ್ರೆ ಸಾಕು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ನೋಡಬಹುದು. ಬಿಡಲ್ಲ, ಅಲ್ಲಿ ಯಾರು ಬಿಡಲ್ಲ, ಬಟ್ ನೋಡಬಹುದು. ನೋಡಬಹುದು, ಯಾಕಂದ್ರೆ ನೀವು ಒಬ್ಬರೇ ನೋಡೋರಲ್ಲಿ. ಬಟ್ ಹಿಂದೆ ನೀವು ಅದು ಬೀಳೋವರೆಗೂ ವೇಟ್ ಮಾಡ್ಬೇಕು. ಈಗ ಒಂದು ತೋರಿಸ್ತೀವಿ ಹೇಗೆ ಏನಂತ ಹೇಳ್ಬಿಟ್ಟು. ಯಾರೋ ಒಬ್ರು ಬನ್ನಿ. ಈಗ ಇಲ್ಲಿರೋ ಗುರುತು ನೋಡ್ಕೊಳ್ಳಿ. ಈ ಕ್ರಮಶಗಳು ನೋಡ್ಕೊಂಡು ಹಾಕಿ ಇದ್ರೊಳಗೆ ಗೊತ್ತಬೇಕು. ಇದ್ರೊಳಗಡೆ ನೋಡ್ಕೊಳ್ಳಿ ಅದನ್ನ. ಈ ಗ್ರೂಪ್ ನೋಡ್ಕೊಳ್ಳಿ. ಓಕೆ, ಅದೇ ಗುರುತು ಬಂತಾ? ಆಮೇಲೆ ಅದು ಬೀಳೋವರೆಗೂ ವೇಟ್ ಮಾಡಬೇಕು. ಬಿದ್ಮೇಲೆ ಸೌಂಡ್ ಬರುತ್ತೆ ನೋಡಿ. ನೋಡಿ, ಸೌಂಡ್ ಬಂತು. ಈಗ ನಿಮ್ದು ಓಟ ಆಗಿದೆ ಅಂತ ಅನ್ಕೋಬೇಕು. ಬೀಳುತ್ತೆ. ನಿಮ್ಗೆ ಯಾರಿಗೂ ಕೊಡಲ್ಲ, ಅದು ನಿಮ್ಗೆ ಯಾರಿಗೂ ಬರಲ್ಲ, ಅದು ಸೀಲ್ ಆಗಿರ್ತದೆ. ಇಲ್ಲ ಆಮೇಲೆ ಇಲ್ಲ ಈ ತಗೊಳಲ್ಲ. ನಿಮ್ಗೆ ನೋಡ್ಲಿಕ್ಕೋಸ್ಕರ ಹಾಕಿರೋದು ಇದು. ಇದ್ರಲ್ಲೇ ಇರುತ್ತೆ. ನಿಮ್ಗೆ ನೋಡ್ಲಿಕ್ಕೋಸ್ಕರ ಹಾಕಿದಾರೆ, ಹೊಸ ಮಿಷಿನ್ ಹಾಕಿದ್ದಾರೆ. ಆಮೇಲೆ ಈಗ ಏನ್ ನೋಡಿದ್ರಲ್ಲ, ನೀವು ನೋಡ್ಕೊಂಡಿದ್ದೀರಾ, ನೀವು 4 ಜನ ಕೇಳ್ಬೇಕು. ಯಾಕಂದ್ರೆ ಊರಲ್ಲಿ ಎಲ್ಲರೂ ಬಂದಿರಲ್ಲ ಇವತ್ತು. ಈಗ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು 4 ಜನಕ್ಕೆ. ಓಕೆ, ನೆಕ್ಸ್ಟ್ ಒಬ್ರು ಬನ್ನಿ.